ತನ್ನ ಕಾರ್ಯವನ್ನ ಸಾಧಿಸುವ ಉದ್ದೇಶದಿಂದ ಸಿಪಿಎಂ ಮುಖಂಡರೊಂದಿಗೆ ಕಾಣಿಸಿಕೊಂಡ ಮುಸ್ಲಿಂ ಲೀಗ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯೊಬ್ಬರು ಕಾರ್ಯ ಸಾಧನೆಯ ಬಳಿಕ ಲೀಗ್ ನೇತರರೊಂದಿಗೆ ಬೇಷರತ್ ಕ್ಷಮೆಯಾಚಿಸಿರುವ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡತೊಡಗಿದೆ. ಮಂಗಳವಾರ ರಾತ್ರಿ ಮುಸ್ಲಿಂ ಲೀಗ್ ತುಮಿನಾಡು ಸಮಿತಿಯ ಅಧ್ಯಕ್ಷರ ಮನೆಯಲ್ಲಿ ಸಭೆ ಸೇರಿದ ಲೀಗ್ ಸದಸ್ಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಪ್ರಸ್ತುತ ತುಮಿನಾಡು ವಾರ್ಡ್ ಸದಸ್ಯೆ ಮುಷ್ರತ್ ಜಹಾನ್ ಅವರಿಂದ ಕ್ಷಮೆಯಾಚಿಸಿದ್ದಾರೆ. ಕೋವಿಡ್ ಸೋಂಕಿನಿಂದ ತೀವ್ರ ನಿಗಾ ಘಟಕದಲ್ಲಿ ದಾಖಲಾದ ತನ್ನ ಅಕ್ಕನ ಪುತ್ರರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಪರ್ಕಿಸಿ ಅಕ್ಕನೊಂದಿಗೆ ಮಾತನಾಡಿಸಲು ತನ್ನ ಪಕ್ಷದ ನೇತಾರರೊಂದಿಗೆ ಒತ್ತಡ ಹೇರಿದಾಗ ಅದು ಅವರಿಂದ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನಾನು ಅದನ್ನ ಸಿಪಿಎಂ ನೇತಾರ ವಿವಿ ರಮೇಶನ್ ಅವರನ್ನ ಸಂಪರ್ಕಿಸಿದಾಗ ಅವರು ಅರ್ಧ ತಾಸಿನೊಳಗಡೆ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತನ್ನ ವಾಟ್ಸ್ಆಪ್ ಡಿಪಿಯಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ಕಳೆದ ಸಲ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಎಡರಂಗದಿಂದ ಸ್ಪರ್ಧಿಸಿದ್ದ ವಿವಿ ರಮೇಶನ್ ಅವರ ಚಿತ್ರಗಳನ್ನು ಹಾಕಿ ಲೀಗ್ ನೇತಾರರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈ ಕಾರಣಕ್ಕಾಗಿ ಸ್ವಪಕ್ಷೀಯರಿಂದಲೇ ಟೀಕೆ ಎದುರಿಸಿದ್ದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆಯವರು ಕಳೆದ ಚುನಾವಣೆಯಲ್ಲಿ ಶಾಸಕರನ್ನ ಸೋಲಿಸಲು ಬಿಜೆಪಿಯೊಂದಿಗೆ ಕೈ ಜೋಡಿಸಿದ ನಾಯಕರ ಹೆಸರನ್ನ ಬಹಿರಂಗಪಡಿಸುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟ ವಾಯ್ಸ್ ಕ್ಲಿಪ್ ಲೀಗ್ ನೇತಾರರಲ್ಲಿ ಭಾರಿ ಸಂಚಲನವನ್ನ ಮೂಡಿಸುವುದರ ಜೊತೆಯಾಗಿ ಭಾರಿ ವೈರಲ್ ಕೂಡ ಆಗಿತ್ತು. ഇത് എൻ്റെ രണ്ടാം വാർഡ് ലീഗിന്റെ കമ്മിറ്റിന്റെ അംഗങ്ങളാണിത്. അപ്പോൾ ഞാൻ ഒരു 16-ാം തീയതി എൻ്റെ ഒരു ഫാമിലിയിൽ ഒരു അബദ്ധം പറ്റിപ്പോയി. ആ ഒരു കേസിൽ ഞാൻ കുറച്ച് തെറ്റായിട്ട് ലീഗിനെ പറ്റിയിട്ട് ഞാൻ പറഞ്ഞിട്ടുണ്ടായി. അപ്പോൾ അത് ഞാൻ ഈ കമ്മിറ്റിക്കാരോടും പിന്നെ ഈ ലീഗിന്റെ എല്ലാ ആൾക്കാരോടും ഞാനത് മാപ്പ് ചോദിക്കുന്നു. ഇനി എപ്പോഴും ഞാൻ ഈ ലീഗ് മാറിട്ട് ഒരിക്കലും ഞാൻ പോകുന്നില്ല. അത് ഞാൻ ആവശ്യത്തിലൊന്ന് പറഞ്ഞത്. എപ്പോഴും ഞാൻ ഈ ലീഗിന്റെ കൂടെ തന്നെ ഞാൻ ഉണ്ടാവും, ഞാൻ പ്രവർത്തിക്കും. എല്ലാവർക്കും ഇൻഷാ അല്ലാഹ്.